ಒಂಚೂರು ಪಿರೋದ ಕತೆ, ಒಂಚೂರು ನಾನು ಆವಡಿತ್ತಿನ ಕತೆ, ಒಂಚೂರು ಬೇಜಾರದ ಕತೆ, ಮಸ್ತ್ ಮಸ್ತ್ ಕುಸಲ್ದ ಕತೆ. ಈ ಕತೆಗೆ ಪೂರ ಮಾಮಲ್ಲ ಕತೆನೆ ಒಂದು ಬಿಫೋರ್ ನ್ಯೂಸ್ ಪ್ರೆಸೆಂಟ್ ಮಲ್ಪುನ ಅಂಚ ಮಾತ ಕತೆ. ಏಪಲ ನಮ್ಮ ಇಲ್ಲಡೆ ಕತೆ ಪಂಡ್ರೆ ಬರ್ಪುನಕಲು ಮಾತ್ರ ಕತೆ ಬಂದಂತೀರಿ. ಇನಿ ಅಂಚತ್ ಯಾಲೊಂದು ಎಲ್ಲ ಕತೆ ಬತ್ತೊಂದು ಬೈದೆ ಕತೆ ದಾದ ಬಂಡ ಕತೆ ಏಪಲ ಶುರು ಆನಾಗ ಮಾತ ಒಂಜಿ ಊಡು ಅತ್ತನೊಂಜಿ ಕಾಡಿಡು ಅಂಚನೆ ಶುರು ಆಪು. ಎನ್ನ ಕತೆಲ ಅಂಚನೆ ಒಂಜಿ ಬಾರಿ ಮಲ್ಲ ಕಾಡಿಡು ಶುರು ಆಪು. ಕತೆ ಒಂಜಿ ಜಿಂಕೆ ಒಂಜಿ ಬಾರಿ ಮಲ್ಲ ಕಾಡು ಅವಿಟ್ಟ ಒಂಜಿ ಜಿಂಕೆ ಎತ್ತನು. ಆ ಜಿಂಕೆಗೆ ಪೆದ್ದರ ಬೇನೆ ಬರಂತು. ಅವು ಜಿಂಕೆ ಪೆದ್ದರಗೋಸ್ಕರ ಜಾಗ ನಾಡು ಒಂದು ಪೋಂದಿತ್ತನು. ಜಾಗ ನಾಡೊಂದು ಒಂಜಿ ಸುದೆ ಬರಿಟ ಬತ್ತುಂಟು. ಆತು ಪೊರ್ತಾನಾಗ ಒಂಜಿ ಮಲ್ಲ ತೆಡಿಲು ಬತ್ತದು ಒಂಜಿ ಮರಕ್ಕ ಹಾಕೋನು. ಮರಟ್ಟು ಸೂಪ್ ಒತ್ತರ ಶುರುವಾಪು. ನನ್ನ ಸೂಕು ಬೂರ್ದಿ ಅನ್ನ ಪೊತ್ತುನ ಬೊರ್ಚಿ ಬಂದು ಜಿಂಕೆ ತಿರ್ಗದು ಬಲತ್ತಿಗೆ ಬಲಿಪುನಾಗ ಒರಿ ಬೇಟೆಗಾರೆ ಜಿಂಕೆಗೆ ಗುರಿ ಅದೊಂಜಿ ಬಾನನ್ ಪತ್ತೊಂಡೆ. ನಾನು ಇಂಚಿ ಪೋಂಡ ಸೈಪೆ ಅಂತ ಗೊತ್ತಾಯಿನ ಜಿಂಕೆ ಪಿರ ತಿರುಗದು ಬಲಿಪುನಾಗ ಒಂಜಿ ಸಿಂಹ ಜಿಂಕಿನ ತಿನ್ನಿಯರೆ ಕಾತುಕೊಳ್ದನು. ಎದುರು ಬಲಿಪಲ ಕಲಿಜಿ ದಯಪಂಡ ಸುದೆ ಒಂಜಿ ಮೇಕೆ ಪೋಪಲ ಕಲಿಜಿ ಬೇಟೆಗಾರಲ್ಲಿ ಪಿರೋಡು ಸಿಂಹ ಉಂಡು ಒಂಜಿ ಕಲಿಟ್ಟು ಮರ ಪೊತ್ತೊಂದುಂಡು. ಈ ಪರಿಸ್ಥಿತಿ ಜಿಂಕೆ ದಾದ ಮಲ್ತಿಪ್ಪು ಅತ್ ನಮ್ಮಂಡಲ್ಲಿ ಸುತ್ತಲ ಸಮಸ್ಯೆದ ನಡುಟು ನಮ್ಮಂಡಲ ದಾದ ಮಲ್ತಿಪ್ಪು ಅಂಡ ಜಿಂಕೆ ದಾದ ಮಲ್ತನು ಪನ್ನಂಡ ಅವೆತ್ತ ಬೇಲೆ ದಾದ ಆ ಪೊರ್ತುಗು ಜಿಂಕೆ ದಾದ ಮಲ್ಪಡುಂದು ಹೊರ ನೆನಪು ಮಲ್ತೊಂಡು. ಅವೆತ್ತ ಬೇಲೆ ತನ್ನ ಕಿನ್ನಿಗೆ ಜನ್ಮ ಕೊರ್ಪುನ ಆದಿಪ್ಪುಂಡು. ಆ ಜಿಂಕೆ ತನ್ನ ಪೂರ್ತಿ ಗಮನನು ಏಪ ಜನ್ಮ ಕೊರ್ಪುನ ಕಡೆಕ್ ತಿರ್ಗಾಂಡ ದೇವರಿನ ದಯನ ದಾನ ಗೊತ್ತುಜಿ ಕಾಕತಾಳಿಯನ ದಾನ ಗೊತ್ತುಜಿ ಜಿಂಕೆದ ಸುತ್ತಲಿತ್ತಿನ ಪರಿಸ್ಥಿತಿಯೇ ಬದಲಾವಣೆ ಪೋಂಡು. ಜೋರಾದ ಬರ್ಸ ಬತ್ತದು ಪೊತ್ತೊಂತಿದ ಮರತ್ತ ಸೂತೆಕ್ಕಂಡು ಒಂಜಿ ಜೋರಾಯಿನ ತೆಡಿಲು ಬತ್ತದು ಬಂಡೆ ಕಲ್ಲಿಗೆ ಹಾಕದು ಬಂಡೆ ಕಲ್ಲದ ತುಂಡು ಪೋದು ಬೇಟೆಗಾರನ ಕಣ್ಣಿಗೆ ರಟ್ಟನು. ಬೇಟೆಗಾರ ಪೊರೆಲ್ದ ತಿರ್ತು ಪೂರ್ವೆ ಬೇಟೆಗಾರೆ ಜಿಂಕೆಗೊಂದು ಗುರಿಯಾತಿನ ಬಾನ ಅವು ಪೋದು ಸಿಂಹಗ ಬೂರುಡು. ಸಿಂಹಲ ಸೈಪುಂಡು ಜಿಂಕೆಲದ ಸುತ್ತಲಿತ್ತಿನ ಪರಿಸ್ಥಿತಿ ಪೂರ ಸರಿ ಹಾಪುಂಡು. ಐದು ಬೊಕ್ಕ ಆತ ಬರ್ತಾನಾಗ ಜಿಂಕೆ ತನ್ನ ಕಿನ್ನಿಗೆ ಜನ್ಮ ಕೊರ್ದ ಆದಿಪ್ಪುಂಡು. ಈ ಕತೆ ನೀನ್ ದಾಯ ಪಂಡ ಬಂದಂದಾಂಡ ನಮ್ಮಲಾತಿ ನಮ್ಮ ಸುತ್ತಲ ಮಸ್ತ್ ಸಮಸ್ಯೆలు ಇಪ್ಪುಂಡು. ಕೆಲವರಿಗೆ ಬಡತನ, ಕೆಲವರಿಗೆ ಬೇಲದ ಕಿರಿಕಿರಿ, ಕೆಲವರಿಗೆ ಸಾಲದ ಕಿರಿಕಿರಿ, ಅತನ ಪೊಪ್ಪ ಅವು ಬೇಲೆ ಮನ್ಪುಣಿ, ಅಮ್ಮ ಒಂದು ಬೇಲೆ ಮನ್ಪುಣಿ, ಅಂಚ ಇಂಚ ಬಂದು ಸಾರ ನಮ್ಮನೆದ ಬಂಗೊಲೆನೇ ನಮ್ಮ ಆಲೋಚನೆ ಮಲ್ತೊಂದಿಪ್ಪುವ ಅಂಡ ನಮ್ಮ ಮನ್ಪೊಡೈನ ಬೇಲೆನೆ ನಮ್ಮ ಒಂಜಿಯ ದಿನಲ ಆಲೋಚನೆ ಮಲ್ಪುಜ. ಒಂಜಿ ವೇಳೆ ನಮ್ಮ ಮಲ್ಪೊಡೈನ ಬೇಲೆನು ನಮ್ಮ ಅವೆತ್ತ ಮಿತ್ತು ಗಮನ ಕೊರ್ದು ಮಲ್ತಂದಾಂಡ ಆ ಬೇಲೆ 101% ಪಕ್ಕ ಸಕ್ಸಸ್ ಆಪುಂಡು. ಈ ಕತೆ ಟಿತ್ತಿನ ಜಿಂಕೆನೇ ನಮ್ಮ ಅವೆತ್ತ ಬಾಲೆನೆ ನಮ್ಮ ಮಲ್ಪೊಡಾಯಿನ ಸಾಧನೆ. ನಮ್ಮ ಮಲ್ಪೊಡಾಯಿನ ಬೇಲೆಗೆ ನಮ್ಮ ಪೂರ್ತಿಯಾದ ಗಮನ ಕೊರಿಯಂದಾಂಡ ನಮ್ಮ ಪಕ್ಕ ಸಕ್ಸಸ್ ಆಪ. ನಮ್ಮ ಅವೇನು ಬುಡ್ದು ನಮ್ಮ ಬಂಗಲೇನೆ ನಮ್ಮ ಕಷ್ಟಲೇನೆ ದಿನೋಲ ಎನ್ನೊಂದು ಕುಲ್ಯಂಡ ಅವು ಮನಸ್ಸದ ಅಂತರಾಲಡು ಕುಲ್ದು ಅವೇ ಕಿನ್ನ ತೆಗೆಪೋದು ಕಡೆ ಕೊಂಚ ದಿನ ಸೈಕೋ ಪನ್ಪುನ ಪದಾರ್ಥಾಡಿ ಎತ್ವ. ಅವಕ್ಕೋಸ್ಕರ ಯಾನ್ ಪನ್ಪುನೀತೆ ದಯ ಮಲ್ತದು ಏಪಲ ಟೆನ್ಷನ್ ಮಲ್ತಂದು ಕುಲ್ಲೋಚಿ ಮಾತಿರ್ಲ ಖುಷಿ ಇಟ್ಟು ಜಾಲಿ ಆದ ದಿನಕ್ಲೇನ ಕಳೆಯಲಿ ನಿಖಲ್ ಮನ್ಪೊಡೈನ ಬೇಲೆಗೆ 101% ಗಮನ ಕೊರ್ಲಿ ಐಟ ಸಕ್ಸಸ್ ಅಂತೂ ಗ್ಯಾರಂಟಿ ಉಂಟು ಪನಂದು ನಮ್ಮ ಕಾರ್ಯಕ್ರಮದ ದುಮ್ಮುಗುಬೋಕ. ಯಾನ್ ಈ ಕತೆಟ್ ಸೈಕೋ ಪನ್ಪುನ ಪದನ್ ಯೂಸ್ ಮಾಡ್ತೆ. ಈ ಸೈಕೋ ಪನ್ಪುನ ಪದನ್ ಯಾನ್ ದಾಯಗ್ ಯೂಸ್ ಮಾಡ್ತೆ ಪನ್ನಂದಾಂಡ ಇನಿ ನಮ್ಮ ಇಲ್ಲಡೆ ಕತೆ ಪಂಡ್ರೆ ಬರ್ಪುನಕಲು ಈ ಸೈಕೋದ ಮಿತ್ ಒಂಜಿ ವೆಬ್ ಸೀರೀಸ್ನೇ ಮಲ್ತದೇರಿ. ಆ ವೆಬ್ ಸೀರೀಸ್ ಎಂಚಿನ ಮಾತ ಕತೆ ಉಂಡು ಈ ಸೈಕೋನಿ ಎಂಚ ಮಾತ ತೋಜಾದರಿಂದ ಅಕ್ಲ ಬಾಯಾರಕೇನ್ಗ. ಸೊ ಪ್ಲೀಸ್ ವೆಲ್ಕಮ್ ಟೀಮ್ ಸೈಕೋ. ಸೊ ವೈದ್ಯನಾಗೆ ಮಾಜರೆಗಳ ಸ್ವಾಗತ ಸುಸ್ವಾಗತ. ಸೊ ನಿಖಲ್ ಮಾತಾಡಲ್ಲ ನಮ್ಮ ಎಲ್ಲ ಬತ್ತಿನ ಮಸ್ತ್ ಖುಷಿ ಆತಂದ್ರೆ. ಸೊ ನಿಖಲ್ ಹಿಡಿದು ಇನ್ನೇ ಒಂಜಿ ನಿವಾರಣೆ ಆವಡು ದಾದ ನಿವಾರಣೆ ಆವಡು ಪಂಡ ನಿಖಲ್ ಒಂದು ಡಾಕ್ಟರ್ ಐತಿಲಾಕ. ಸೊ ಡಾಕ್ಟರ್ ದಯ ಪಂಡ ನಿಖಲ್ ಒಂಜಿ ಸೈಕೋ ಪನ್ನ ಸಬ್ಜೆಕ್ಟ್ ಮಿತ್ತು ಒಂಜಿ ಸೀರೀಸ್ ಮಾಡ್ದಾರೆ ಅದೇ. ಸೊ ಸೈಕೋ ಪಂಡ ದಾದ ಸೈಕೋದ ಈ ಸೈಕೋ ಪಂಡ ಬೇಸಿಕ್ಲಿ ಒಂಜಿ ಮಾನಸಿಕ ಖಿನ್ನತೆ ಆದ್ನದೆ. ಸಾರಿ ಸೈಕೋ ಪಂಡ ಒಂಜಿ ಬೇಸಿಕ್ಲಿ ಮಾನಸಿಕ ಖಿನ್ನತೆ ಆದ್ನದೆ ಅದೇ ಕರೆಕ್ಟ್ ಅದೇ ಬನ್ನ. ಸೊ ಈ ಸೈಕೋ ಆಯರ ಬಲ್ಲಿ ಮಾತೆಲ್ಲ ಖುಷಿ ಇಟ್ಟಿಪ್ಪೋಡು ಒಂದು ಸೈಕೋ ಟೀಮ್ ಮುಡ್ದಾವಡು ರೆಡಿ ಅದೇ ಮಾತೆಲ್ಲ. ಸೊ ಜೋಶ್ ಉಂಟದೆ ನಿಖಿಲೇಶ್ ಸರ್ ಜೋಶ್ ಉಂಟಾ ಸರ್? ಸಾರಿ ಸರ್, ನನಗೆ ಕನ್ನಡ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ, ನಿಮಗೆ ತುಳು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಮಾತಾಡಿದ ಅರ್ಥ ಆಗ್ತದಲ್ಲ ಸರ್?
ಏನ್ ಮಾಡ್ಬೇಕು? ಅರ್ಧ ಕನ್ನಡ ಮಾತಾಡುವ. ಸ್ವಲ್ಪ ಲಾ ಲಾ ಸಾ ಪಾ ಅಂದ್ರೆ ಸ್ವಲ್ಪ ತಪ್ಪಿದ್ರೆ ಸಾರಿ ಸರ್. ಓಕೆ ಮೇಡಮ್ ಬನ್ನಿ ಸರ್. ಮೇಡಮ್ ನಿಖಿಲ ಒಂದು ಎಲ್ಲಿಯ ಮಟ್ಟದ ಇಂಟ್ರೊಡಕ್ಷನ್ ಅವಡು ಇಂಗ್ಲಿ ಒಂದು ಎಲ್ಲಿಯ ಮಟ್ಟದ ಪರಿಚಯ ಅವಡು. ಸೊ ಅಂಚನೆ ನಿಖಿಲ ಟೀಮ್ದ ಪರಿಚಯ ಇಲ್ಲ ಅವ್ರು ಮ್ಯಾಮ್ ಒಂಜಿ ಪನ್ಲೆ. ಓಕೆ ಮ್ಯಾಮ್ ಪನ್ಲೆ ಎನ್ನ ಪುದರ್ ಜಾಸ್ತಿ ಜನ ಗೊತ್ತಿಜ್ಜಿ ಅಂದೇನು ಜಾನ್ದೀಪ್ ಅಂದ ನಾನು ತುಳು ಮೂವಿ ಮಂತದೆ ಒಂಜಿ ಐಸ್ ಕ್ರೀಮ್ ಮೂವಿ ಮಂತದೆ. ಐಸ್ ಕ್ರೀಮ್ ಮೂವಿ ರೂಪೇಶ್ ಶೆಟ್ಟಿ ನೋಟಿಗ. ಸೊ ಅವಾಯ್ ಬೊಕ್ಕ ಮಸ್ತ್ ಕನ್ನಡ ಮೂವೀಸ್ ಲ ಮಂತದೆ. 777 ಚಾರ್ಲಿಡ್ ಮಂತದೆ. ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಯಾರು ನೋಡಿ ಮಂತದೆ. ಬೊಕ್ಕ ಲೀ ಮೂವಿ ಮಂತದೆ. ಬೊಕ್ಕ ತಮಿಳ್ ಒಂಜಿ ಮೂಜಿ ಮೂವಿ ಮಂತದೆ. ಇಟ್ ವೆಬ್ ಸೀರೀಸ್ ಸೈಕೋ ಅನ್ನ ಫಸ್ಟ್ ಮೂವಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಡ್ಡೆ ಅಂಡ್ ಟೀಮ್ ಲ ಮಸ್ತ್ ಎಡ್ಡೆ ನಮ್ಮ ಡೈರೆಕ್ಟ್ ಸರ್ ನೋಡಿ ಡೈರೆಕ್ಟರ್ ಸರ್ ಮಸ್ತ್ ಫ್ರೆಂಡ್ಲಿ ಆದುಲ್ಲೆರ್ ವೆರಿ ಸಪೋರ್ಟಿವ್. ಐ ರಿಯಲಿ ಎಂಜಾಯ್ಡ್ ಇಟ್. ಮ್ಯಾಮ್ ಓಕೆ ಎನ್ನ ಪುದರ್ ಶ್ರೇಯಾ ಶೆಟ್ಟಿ ಪಂಡದ ಯಾನ್ ಆಲ್ರೆಡಿ ಎರಡು ಕನ್ನಡ ಮೂವಿ ಮಂತೊಂದುಲ್ಲೆ ಒಂಜಿ 4 Walls and 2 Nighties ಅಂದ ಅಚ್ಯುತ್ ಕುಮಾರ್ ಸರ್ ನೊಟ್ಟಿಗೆ. ಓಕೆ ಕುಡನ್ ಜಟ್ಟಿ ಇಂದ ನನ್ನ ರಿಲೀಸ್ ಆವಡ್ ರಡ್ಲ ನನ್ನ ಫಸ್ಟ್ ವೆಬ್ ಸೀರೀಸ್ ಫಸ್ಟ್ ಎಂಜಾಯ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಅಮೇಜಿಂಗ್ ಆಕ್ಚುಲಿ ಪನೋಡಂಡ ಅಮಿತ್ ರಾವ್ ಒಟ್ಟು ಮಲ್ಪುನ ಅಮಿತ್ ರಾವ್ ಲ ಇತ್ತೇರು ಆರು ಭಯಂಕರ ಕಾಮಿಡಿ ಇಂಪುರ ಮಂತೊಂದು ಟೀಮ್ ಎಂಟರ್ಟೈನ್ ಮಂತೊಂದು ಇತ್ತೇರು ಅಂಡ್ ಡೈರೆಕ್ಟರ್ಸ್ ಆಲ್ಸೋ ಸಪೋರ್ಟಿವ್ ವೆರಿ ಸಪೋರ್ಟಿವ್ ಅಂಡ್ ಸ್ಕ್ರಿಪ್ಟ್ ದೊಟ್ಟಿಗೆನೆ ಉಪ್ಪುನಾರ್ ನೆಕ್ಸ್ಟ್ ಎಂಚಿನ ಪಾವನ ಮುಟ್ಟ ಇಂದು ನಿದ್ರೆ ಇಜ್ಜಿ. ಇനി ನಮ್ಮೊಟ್ಟಿಗೆ ಅಮಿತ್ ರಾವ್ ಸರ್ಲ ಬರಲಿತ್ತಂದ್ರೆ ಅದನ್ನ ಕೆಲವು ಕಾರಣಾಂತರದವಾದ ಅಮಿತ್ ರಾವ್ ಸರ್ ಬೈಜರ್. ಸೊ ಪನ್ಲೆ ಮ್ಯಾಮ್ ಎನ್ನ ತುಳು ಫ್ಲೂಯೆಂಟ್ ಇಜ್ಜಿ ನಮ್ಮ ಕಲ್ಪಗಿನ ತುಳು ನೆಕ್ಸ್ಟ್ ಒಂದರೆ ಎನ್ನ ಪುದರ್ ಜೋಸಿ ಟಾನೋಲ ರಾಡ್ರಿಗಸ್ ಯಾನ್ ಮಾಡಲಿಂಗ್ ಇರುತ್ತೆ. ಬೊಕ್ಕ ಯಾನ್ ಒಂಜಿ ಕೊಂಕಣಿ ಮೂವಿ ಮಲ್ತೆ. ಮ್ಯಾಮ್ ಇರ್ನ ಇಂಟ್ರಡಕ್ಷನ್ ತುಳುಟ್ಟು ಮಂತ ಇಬೋಕ ಅವರ ಕೊಂಕಣಿ ಮಲ್ಪೊಡು ಎಂಗ್ಲೆಗೋಸ್ಕರ. ಓಕೆ ಯಾನ್ ಒಂಜಿ ಕೊಂಕಣಿ ಮೂವಿ ಮಲ್ತೆ ಸವೈ ನಂಬರ್ 1. ಬೊಕ್ಕ ಒಂಜಿ ತಮಿಳ್ ಇತ್ತೆ ಬರ್ರೆ ಉಂಡು ಕಾದಿರ್ ನಿಡುವೆ. ಬೊಕ್ಕ ಒಂಜಿ ಹಿಂದಿ ವೆಬ್ ಸೀರೀಸ್ ಮಲ್ತೆ ಆಲ್ಟ್ ಬಾಲಾಜಿ ಸೂಪರ್ ಹಿಂದಿ ಅಂಡ್ ಪಂಚ್ ಬೀಟ್. ಬೊಕ್ಕ ಕನ್ನಡ ಉಂದಿ ಎನ್ನ ಫಸ್ಟ್ ವೆಬ್ ಸೀರೀಸ್. ಓಕೆ ಮ್ಯಾಮ್ ಇದು ತುಳುಟ್ಟು ಅಂತಾರೆ ಅವರ ಕೊಂಕಣಿ ಇಂಟ್ರಡಕ್ಷನ್ ಇಂಚ ಮಲ್ತದೆ. ಓಕೆ ವರ್ಜಿ ಈರು ತುಳುಟ್ಟು ಪಂಡರು ಈ ದಾದ ಮಲ್ದಾರು ಬೊಕ್ಕ ಮೂವಿ ಎಂಚಿನ ಪ್ಲೇ ಮಲ್ದಾರು ಪಂಡರು ಮೂವಿದ ಎಕ್ಸ್ಪೀರಿಯನ್ಸ್ ಪಂಡರು. ಸೊ ಇತ್ತ ಕೊಂಕಣಿಡ್ ಈರು ಇಲ್ಲ ಎಂಚಿನ ಪುರ ಅಡಿಗೆ ಮಲ್ಪೊರ ಪನೋಡು ಅಮ್ಮನೊಡಿಗೆ ಎಂಚ ಪೊರ ಅವರ ಕೊಂಕಣಿಡ್ ಪನೋಡು. ಓಕೆ ಮಗ ಕುಕಿಂಗ್ ಮಾಡರ್ ಮಸ್ತ್ ಲೈಕ್ ಓಕೆ ಸೊ ಬೆಸ್ಟ್ ಡಿಶ್ ಅವ್ನು ಕಚ್ಚಗ ತಮಿಳರ್ ಪಾನಿಪುರಿ. ಎಸ್ ರೈಟ್ ಸರ್. ಅವ್ರು ಕೊಂಕಣಿ ಬರ್ತದಾ? ಕೊಂಕಣಿ ಬರ್ತದೆ ಸರ್ ಅರ್ಥ ಆಗ್ತದೆ ಹಾಗೆ ಅಂದ್ರೆ. ಸೊ ಮಗ ಪೂರ ಕುಕ್ಕರಂಗ್ ಗೊತ್ತಾ ಪೋಕ್ ಮಟನ್ आमचे कॅटरिंग ना मग तू करे नो प्रॉब्लेम तू करा आणून देता. ओके 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 मॅम ಅಷ್ಟು ಖರಾಬಾಗಿ ಮಾಡ್ತಾರೆ ಅಂತ ಹೇಳಿ ಸರ್ ಇಲ್ಲ ಇಲ್ಲ ಸೂಪರ್ ಮಾಡ್ತಾರೆ. ಆಫ್ಟರ್ ಶೋ ಈಗ ನಿಮಗೆ ನೀವು ಮನೆಗೆ ಬನ್ನಿ ಮತ್ತೆ. ಓಕೆ ಮ್ಯಾಮ್. ಹಾಯ್ ಎನ್ನ ಪುದರ್ ಕ್ರಿಸ್ಟಿನಾ ಪಂದ. ಸೊ ಯಾನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸೆಕೆಂಡ್ ಇಯರ್. ಇಂಜಿನಿಯರಿಂಗ್ ಇತ್ತ ಕಾಲೇಜ್ ಇದ್ದಿದೆ ಲಾಕ್ಡೌನ್ ಇತ್ತೇಜಿ ಅವಾಗ. ಸೊ ಯಾನ್ ಮಾಡಲಿಂಗ್ ಫೀಲ್ಡ್ ಬರ್ಪುನು. ಸೊ ಆಕ್ಟಿಂಗ್ ಇಸ್ ಮೈ ಫಸ್ಟ್ ಟೈಮ್. ಸೊ ಯಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನ್ ಚೇತನ್ ಮ್ಯಾಮ್? It was good like friendly atmosphere. पण इंजिनियरिंग गनी औलेंच मालतोंतर मूल लांचने मालतार कॉलेज रेंच मालतोंतर. The character was fine for me, so ಅಂಚೆ ಮಾಡ ಸರ್ ನೀವು ಹೇಳಿ. ನಾನು ಬಿಸ್ಕೆಟ್ ನೋಡೋದ ಸರ್. ನನ್ನ ಹೆಸರು ರಾಮತೇಜ ಅಂತ. ರಾಮತೇಜ ಬೆಂಗಳೂರಿಂದ ಬಂದಿದ್ದೀನಿ ಸರ್. ಒಮ್ಮೆ ನೀವು ನಿಮ್ಮ ಹೆಸರನ್ನು ತುಳಲ್ಲಿ ಹೇಳ್ಬೇಕು ಸರ್. ನಾನು ಎನ್ನ ಪುದರ್ ರಾಮತೇಜ. ಎನ್ನ ಪುದರ್ ರಾಮತೇಜ. ಸರಿ ಬೆಂಗಳೂರಿಂದ ಬಂದಿದ್ದೀನಿ. ಫಸ್ಟ್ ವೆಬ್ ಸೀರೀಸು ಇಂಡಿಪೆಂಡೆಂಟ್ ಆಗಿ ಫಸ್ಟ್ ವೆಬ್ ಸೀರೀಸು. ಕೋ ಡೈರೆಕ್ಟರ್ ಆಗಿ ಕನ್ನಡದಲ್ಲಿ ಆಲ್ರೆಡಿ 16 ಇಯರ್ಸ್ ಇಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸರ್ ಸೊ ಕನ್ನಡ ಹೇಗೆ ಸರ್ ದಕ್ಷಿಣ ಕನ್ನಡದಲ್ಲಿ ನಿಮಗೆ ಫಸ್ಟ್ ಟೈಮ್ ಮೂವಿ ಮಾಡುದಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೂವಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ. ನಾನು ಮುಂಚೆ ಮಾಡಿದ ಎಲ್ಲ ಸಿನಿಮಾಗಳು ಲಾಸ್ಟ್ ಶಿವಾಜಿನಗರ ಬೆಂಗಳೂರು ಅಂಡ್ ರೋಡ್ ಎಲ್ಲ ಸಾಂಗ್ಗಳನ್ನು ಇಲ್ಲೇ ಮಂಗಳೂರಲ್ಲೇ ಮಾಡಿದ್ದೀವಿ. ಸೊ ದಕ್ಷಿಣ ಕನ್ನಡ ಹೊಸದಲ್ಲ. ದಕ್ಷಿಣ ಕನ್ನಡದಲ್ಲಿ ನನಗೆ ಆಲ್ಮೋಸ್ಟ್ ಬಹಳ ಜನ ಸಮಯ ಇದೆ ದಕ್ಷಿಣ ಕನ್ನಡದಲ್ಲಿ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ. ಆಲ್ಮೋಸ್ಟ್ ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ. ಈ ಸೈಕೋನ್ ಅಂತ ವೆಬ್ ಸೀರೀಸ್ ಅನ್ನ ಯಾವ ರೀತಿ ಕೊಂಡೋಗಿದೆ ಸರ್? ಯಾವ ರೀತಿ ಅದನ್ನು ಸೈಕೋ ಸೈಕೋ ಇದ್ರಲ್ಲಿ ಯಾರಿದ್ದಾರೆ ಸರ್?
ಯಾರು ಸೈಕೋ ಅಂದ್ರೆ ಇದ್ರಲ್ಲಿ ಯಾರು ಇದ್ದಾರೆ? ಎಲ್ಲರೂ ಒಳಗಡೆ ಸೈಕೋ ಇರ್ತಾನೆ, ಹೊರಗಡೆ ತೋರಿಸಲ್ಲ. ಸಿಚುವೇಶನ್ ಸೈಕೋ ತೋರಿಸ್ತಾರೆ. ಓಕೆ ಸರ್, ಸೈಕೋ ಬಗ್ಗೆ ಹೇಳಿ ಸರ್. ಸೈಕೋ ಒಂದು ಎಂಟರ್ಟೈನ್ಮೆಂಟ್ ಕತೆ. ಒಂದು ಸೈಕೋ ಒಂದು ಕ್ಯಾರೆಕ್ಟರ್ ಎಂಟರ್ಟೈನ್ಮೆಂಟ್. ಸೈಕೋ ಏನಾಗ್ತಾನೆ ಅಂತ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಇರುತ್ತೆ. ಸೈಕೋ ತರ ಇರಲ್ಲ. ಸೈಕೋ ಸರ್, ಒಂದ್ ನಿಮಿಷ, ಸೈಕೋ ಅಂದ್ರೆ ಏನ್ ಸರ್? ಒಂದ್ ಸರಿ ಗೊತ್ತಾಗು. ಸೈಕೋ ಅಂದ್ರೆ ಯಾವ ರೀತಿ ಎಲ್ಲ ಸೈಕೋ ಅಂದ್ರೆ ಏನು? ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ಒಂದೊಂದು ಇರುತ್ತೆ ಸೈಕೋ ಅಂದ್ರೆ ಏನು ಅಂತ. ಈಗ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಆಗುತ್ತೆ ನಮ್ಗೆ, ಏನೋ ಎಂತ ಮೇಲೆ ಒಂದು ಬಹಳ ಇಷ್ಟಪಡ್ತೀವಿ, ಒಂದು ಥಿಂಗ್ಸ್ ಮೇಲೆ ಏನೋ ಒಂದು ಇಷ್ಟಪಡ್ತೀವಿ, ಅದನ್ನ ಪಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಒಬ್ಬರಿಗೆ ಬೇಗ ಸಿಗುತ್ತೆ, ಒಬ್ಬರಿಗೆ ಸಿಗಲ್ಲ, ಬೇಗ ಸಿಗಲ್ಲ, ಲೇಟಾಗಿ ಸಿಗುತ್ತೆ. ಅದು ಪಾಸಿಟಿವ್ ಆಗಿ ಸಿಗ್ಬೋದು, ನೆಗೆಟಿವ್ ಆಗಿ ಸಿಗುತ್ತೆ. ಈಗ ನೆಗೆಟಿವ್ ಆಗಿ ಸಿಕ್ಕವರು ನೆಗೆಟಿವ್ ಆಗಿ ತಗೊಳ್ತಾರೆ, ನೆಗೆಟಿವ್ ಆಗಿ ಯಾವ್ದು ಸಿಗಲ್ಲ. ನೆಗೆಟಿವ್ ಆಗಿ ತಗೊಳ್ತಾರಲ್ಲ, ಅದು ಸೊಸೈಟಿಗೆ ಸೈಕೋ ತರ ಕಾಣಿಸುತ್ತೆ. ಸೊಸೈಟಿಗೆ ಪ್ರತಿಯೊಬ್ಬರು ಅವ್ರ ಪ್ರಕಾರ ಅವ್ರಿಗೆ ಅವ್ರ ಪಾಯಿಂಟ್ ಆಫ್ ಅವ್ರು ಕರೆಕ್ಟ್ ಆಗಿ ಅವ್ರ ಪಾಯಿಂಟ್ ಆಫ್ ರಾಂಗ್ ಆಗಿದ್ರೆ ಯಾಕೆ ಮಾಡ್ತಾರೆ ಸೈಕೋ ಕೆಲಸನ ಅಲ್ವಾ? ಸೊಸೈಟಿಗೆ ರಾಂಗ್ ಆಗುತ್ತೆ. ನಾವು ಇಲ್ಲಿ ಏನಂತೀವಿ, ಸೊಸೈಟಿಗೆ ಆಪೋಸಿಟ್ ಹೋದ್ರೇನೆ ಅವ್ನು ಕ್ರಿಮಿನಲ್ ಅಂತೀವಿ. ಸರ್ ನಿಮ್ಗೆ ಕ್ರೈಮ್ ಅಂದ್ರೆ ತುಂಬಾ ಇಷ್ಟ ಅಂತೆ ಸರ್, ಹೌದಾ? 100% ಇಷ್ಟ. ಅಂದ್ರೆ ಕ್ರೈಮ್ ಇಷ್ಟ ಅಲ್ಲ, ಕ್ರೈಮ್ ಕಥೆಗಳು ಇಷ್ಟ. ಸೊ ಇದನ್ನು ಕೂಡ ಆ ಬೇಸ್ ಅಲ್ಲೇ ಮಾಡಿದ್ರಿ ಈ ಸೈಕೋ ಮೂವಿ. ಕ್ರೈಮ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಂಟರ್ಟೈನ್ಮೆಂಟ್, ಕ್ರೈಮ್ ಅಂಡ್ ಎಂಟರ್ಟೈನ್ಮೆಂಟ್ ನನ್ನ ಕಾನ್ಸೆಪ್ಟ್. ಸೊ ಅದ್ರ ಜೊತೆಗೆ ಟ್ರಾವೆಲ್ ಆಗುತ್ತೆ ಕಥೆಗಳು. ఓకే మ్యామ్, నిఖిల్ వెళ్ళే క్వశ్చన్ దాదాపు అన్న నిఖిల్ రోడ్ సైడ్ నడుతుంటూ పోనాక ఓండా సైకో నకులు అతను సైకో నకులు గ్రూప్ దిక్కున్నదಲ್ಲ ಇನ್ಸಿಡೆಂಟ್ ಆತದ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಆಯ್ತು. ಆ ಪದ್ಯಗಳು ಆನ್ ಬಾಯಿ ಬಂದಾರೆ, ಪೊನ್ನತ್ತು ಬಾಯಿ ಬಂದಾರೆ. ಆಯ್ಕೆ ಬನ್ನಿ ಮೈಕೆ ಇವತ್ತು ಶುರು. ಹಲೋ ನಮಸ್ತೆ. ರವಿತೇಜ ರವಿತೇಜ್ ಅತ್ತು ಮಾರ ರಾಮ್ ತೇಜಿ ಮಲ್ಲೇಜಿ ತೇಜ ಉಂಡತ ಈ ತೇಜೋವತೆ ಮಲ್ಪೋರತ್ತ ಮಾರ ಹೀಗೆ ಹೀಗೆ ಧೀರವಾದ ತೇಜವರೆ. ಹಾಯ್ ಹಲೋ, ಏನು ಧರ್ಮಣ್ಣಿ? ಹಾಯ್ 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 ಈಸ್ ಧರ್ಮಣ್ಣಿ. ಯಾವ ಮಂಡೆ ಪನ್ನ ದಾನ ಕೇಟ್ನಿ ಅದು ಬಿರೋ ದಾದ ಅವಶ್ಯದಾದ ಮಾರ ನಿಖಿಲ, ದಾದ ಏಸದಾದ ನಿಖಿಲ. ಏಸ ಮಂಡ್ರದಲ್ಲಿ ಎಂಕುಲ್ ಪಿಕ್ಚರ್ ಹೀರೋ ಹೀರೋಯಿನ್ ಯಾರವಾಗಿ ಏತ್ ನಿಮಿಷದ ಗಂಟೆದ ಅವ್ವೇಕೆ ಏನಿ ಇತ್ತ ಒಂಜಿ ಗಂಟೆ ಅಂದ ಅಜಿಪ್ಪ ನಿಮಿಷ ಒಪ್ಪುಂಡು ನಿಖಿಲ 2 ಗಂಟೆ ಅಂದ 100 ನಿಮಿಷ ಒಪ್ಪುಂಡು ನಿಖಿಲ 7 ನಿಮಿಷದಾಗ ಏನಿ ಗಂಟೆ ಗಂಟೆ ಬತ್ತು ಎಂಕುಲು ಸಿರಿಯಸ್ ಆಟದ ಪಿಕ್ಚರ್ ಆಟದ ಸೀರಿಯಸ್ ಅತ್ತ ಸೀರಿಯಸ್ ಏರಿ ನಮ್ಮೇಲೆ ಸೀರಿಯಸ್ ಮಾಡ್ತಾರೆ ಪಿತಾ ದಿನ ಮಾರೆ ಸೀರಿಯಸ್ ಸತ್ಯ ಅರೆ ಯಾರ್ ದೇಖೋ ಯಾರ್ ದೇಖೋ ಅವ್ ಅಂಚ ಹತ್ತು ಅವ್ ಸೀರೀಸ್ ಸೀರಿಯಸ್ ಸರಿ ಕಟ್ಟ ನಾನೇ ಮಗರನ್ನ ಏನ್ ಮಾತ್ರ ಹೀರೋ ಇರೀನ್ ಅದೊಂದು ಇಯರ್ ಬಾಲಕ ಪಾಡ್ನ ಇದನ್ನ ಪಾಡ್ಜಾರು ಅವು ಏರ್ಗೇನಿ ಪಿಕ್ಚರ್ ಕಾಸು ಪಾಡ್ನಾರು ஆரேன் தூப்பினார் ஆரேன் காப்புனார் ஆரேன் மித்து தெருப்புனார் டோட்டல் அது பண்ணடாண்டா எங்களை பொப்ப இத்தில ಕೊಪ್ಪ ಪಿಕ್ಚರ್ ರಿಲೀಸ್ ಆಯ್ಬೇಕಾ ಕೂಚಿ ಕೊಪ್ಪ ಸಾರಿ ಮ್ಯಾಮ್ ಸಾರಿ ಕರೆಕ್ಟ್ ಬಂದಾರ ಎಂಕಲ್ ಏಪ ನಿಂಗಿನ ಬಾಯ್ दादा पन्ना का विषय तुले वरद ಎಂಗ ಜೋಕರು ಉಂಡತ ಧರ್ಮ ಪಪ್ಪ ಮಾರೆ अरे यार देखो जरा देखो मुझे क्या हुआ है ಅರೆ ಬಾಬರೆ ಓ ಮೈ ಗಾಡ್ ಆ ನೆಕ್ಕದಾಲಿದ್ದೋಡು ಎಂಗ್ಲ ಇಂಗ್ಲಿಷ್ ಪದ ಗೊತ್ತಿದ್ದಿ क्या रे ಯಾರು ಬಲ್ಲೆ मारो मुझे मारो भाई मारो ಬಾರಿ ಸಾಮಾನ್ಯ ಸಿಗಾಯ್ತು ಅಂತ ಖಾಲಿ ಮೊಬೈಲ್ ಡಿ ಮಾರೋ ಬೋಲಂತ ಇದ್ರ ತಿಕ್ಕಿ मजाक मत करो यार क्या भैया ಕ್ಯಾ पंजा निकल पाते हो ನೀನು ಯಾರು ಸಿಗ ಹೋಗ್ಬೇ ಅಚ್ಚ ತೀರ್ ಪಾತಿರ್ಲಿ ತುಲೆ ವರದ್ ವಿಷಯ दादा पन्ना ಗೊಂಡತಿ ನಿಮಗೆ ಪಸಂತ ಪಿಕ್ಚರ್ ಮಾಡ್ತಂದಿಲ್ಲ ಆ ಪಿಕ್ಚರ್ ಗೆ ಹೆಂಗ ಜೋಕುಲೇ ಇರ್ತಾ ಏನ್ ಜೋಕ್ ಎಲ್ಲ ಜೋಕುಲು ಸರಿ ಪನ್ನಗ ಮೇರೆ ಹೀರೋ ಅರೆ ಹೀರೋನೇ ಮಾಡ್ಕೊಂಡಲ್ಲ ಅಂತ అంటే అనుకున్నది యాక్టింగ్ క్లాస్ పార్ట్ షో కల్పడందలట ಅರೆ ಸೇಠ್ಜಿ ಓಡಾಡಿದ ಆಗಿರಿ ಆಕ್ಟಿಂಗ್ ಕ್ಲಾಸ್ ಕಡಬುನ್ನಿ ನಮ್ಮ ಅಲ್ಕೊಂಡಿ ಡೈರೆಕ್ಟರ್ ಲೇರಿ ಅವಳು ಒಂಜಿ ಟೇಕ್ ದೆಪೊನ್ ಬಾಗ 5 ಬೋಕಲ್ಲ ಓಕೆ ಅಂದಿ ಪಿಕ್ಚರ್ ಬಾಡ್ಲಿ ಟೀಕೆ बहुत अच्छा ಟೀಕೆನಾ ಓಕೆನಾ ಸರ್ ಬನ್ನಿ ಸರ್ ಒಮ್ಮೆ ಬನ್ನಿ ಸರ್ ಈಗ ಇವರೇನಿಬ್ಬರ ನೀವು ಕ್ಯಾಮೆರಾ ಟೆಸ್ಟ್ ಮಾಡಬೇಕು ಓಕೆ ಒಂದು ಸೀಕ್ವೆನ್ಸ್ ನಾನು ಹೇಳಿದೆ ಸರ್ ನೀವು ಅದನ್ನು ಟೇಕ್ ತೆಗಿಬೇಕು ಸೀಕ್ವೆನ್ಸ್ ಏನಂದ್ರೆ ಒಂದು ಸಣ್ಣ ಗುಡಿಸಲು ಸರ್ ಒಂದು ಹಳ್ಳಿ ಅಡಿಪೇರೆಗೆ ಗುಡಿಸಲ್ ಅವತ್ತು ಗುಡಿಸಲ್ ಬಂದ ಇಲ್ಲಿ 2 ಬೆಡ್ರೂಮ್ ಅಟ್ಯಾಚ್ ಬಾತ್ ಎಂಟನೇ ಬೆಡ್ರೂಮ್ ಲಾಡ್ಜ ಮಾರೆ अरे बरदरे ನಂಗೆ ಬೆಡ್ರೂಮ್ ದಲ್ಲ ಫ್ಲಾಟ್ ರೂಮ್ ಹಮಾರ ಖಾಸ್ ಉಂಡತ್ತ
ಜಾಲಿ ಮಾಡ್ಬೇಕ ಮೇಡ ಕೊಡ್ತೀನಿ ಅಂತ ಮಾರೆ ಸ್ಕ್ರೀನ್ ಪ್ಲೇ ಎನ್ನ ಸ್ಕ್ರಿಪ್ಟ್ ಎನ್ನ ಇದೇ ಸೈಪ್ ಚೂರು ಉಂಟಲಿ ಸೇಟಿಗೆ ಬರಲಿ ಅಂಕಲ್ ಅಮೇರಿಕಲ ಒಂದ್ ಎಲ್ಲಿಯ ಗುಡಿಸಲು ಆ ಗುಡಿಸಲು ಇರ್ ಕಂಡನಿ ಇರ್ ಬೊಡೆದಿ ಬೇರೆ ಬೆಂದಿದ್ದು ಬರ್ಕೊನಿ ಅವು ಬುಡಿದ್ಯಾ ನೆಟ್ ಏರನ್ಲೋ ಆಸೆನೆ ಎನ್ನಲೆ ಎತ್ತೆ ಹೀರೋಯಿನ್ ಇಯರ್ ಇರ್ ಗುಡಿಸಲು ದಿಟ್ಟ ಕುಲ್ಲೋಡ್ ಜಗಲಿ ಅಲ್ಲ ಇದಾಗ ಅವ್ರ ಜಗಲಿ ಅಡೆ ಬೋಲೆ ಅವು ಜಗಲಿ ಅಲ್ಲ ಅವು ಅವು ಒಂದು ಜಗಲಿ ಅಂಬಿ ಆಗ್ತದೆ ನಾಯ್ಕು ಅಂಬಿ ಆಗ್ತದೆ ಸರಿ ಇದೌಂಟು ಇನ್ನು ಸಂಸಾರ ಮಾಡ್ತಾರೇನಾ ಇದು ಸಂಸಾರ ಮಾಡ್ತಾರೆ ಇನ್ನು ಟಿವಿ ಡೇ ಪ್ರಸಾರ ಹಾಕೊಂಡು ಇದು ಸಂಸಾರ ಚೂರು ದುಂಪು ಯಾರು ಪಿರಪೋಲಿ ಸಂಸಾರ ಏತ್ರ ಮಾಡ್ಕೊಂಡು ಇಲ್ಲೇ ಬಂದು ಮಾಡ್ಬೇಕ ಆತನ ಸಂಸಾರ ಆಗ್ತಾರೆ ಪಂಪನ ಕೇಳಿ ಸೀಕ್ವೆನ್ಸ್ ಏನಿದೆ ಸರ್ ಅವ್ರು ಕೆಲಸ ಮಾಡಿ ಬಂದಲ್ಲಿ ಕುತ್ಕೊಂಡಿರ್ತಾರೆ ಇವರ ಹೆಂಡತಿ ಒಂದು ಬಿಂದಿಗೆ ನೀರು ಕೊಂಡೋಗಿ ಅವ್ರಿಗೆ ಕೊಡ್ಬೇಕು ಅಷ್ಟೇ ಸೀಕ್ವೆನ್ಸ್ ಸರ್ ಹೇಗೆ ತೆಗಿತೀರಾ ಓಕೆ ಸರ್ ಓಕೆ ರೈಟ್ ಸರ್ ಈಗ ನಿಮ್ಗೆ ಇವರು ಹೆಂಡತಿ ಅವ್ರ ಗಂಡ ಒಂದು ಬಿಂದಿಗೆ ನೀರು ಕೊಂಡು ಕೊಡ್ಬೇಕು ಅಷ್ಟೇ ಓಕೆ ತೆಗಿಲ್ಲ ಸರ್ ಓಕೆ ನೀವು ಟೆಸ್ಟ್ ಮಾಡ್ಬೇಕು ಅವರನ್ನು ಹಲೋ ಹಲೋ ಬ್ರೋ ಅದು ಚೆಂಬು ಚೆಂಬು ಅಲ್ಲ ಇಲ್ಲ ಚೆಂಬು 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 ಉಂಡು ಎಂದಲೇ ಮಾರ എന്നോಡ ಓಕೆ ಓಕೆ ಥ್ಯಾಂಕ್ ಯು ಏನಿನ ಬೋಡಿ ಗೊತ್ತಲ್ಲ ಈಗ ಅವ್ರು ಗೊತ್ತಲ್ಲ ಗೊತ್ತು 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 ಹಂಗೆಲ್ಲ ಹೋಯ್ತು ಅದಲ್ಲ ಇದು ಗೊತ್ತಾಯ್ತು ಶೋಕ ಅವರು ಯಾ ಓಕೆ ಆಕ್ಷನ್ ಕಟ್ ಎಂತ ಇಲ್ಲ ಓಕೆ ಹೇಳುವ ಆಕ್ಷನ್ ಹೇಳುವ ಹಾಗೆ ಸ್ಟಾರ್ಟ್ ಕ್ಯಾಮ್ರಾ ಓಕೆ ಇಂಚಿನ ತೊಡೆ ಇಂಚಿನ ಇಂಚಿನ ಇದು ಬೇಕಂತ ಹೋಗ್ಲಿ ಇಂಚಿನ ಸರ್ ಹೀಗೆ ಬಂದ್ರೆ ನೀರು ಉಳಿಬೋದಾ ಕಿರಿಕಿರಿ ಡೈರೆಕ್ಟರ್ ಮನೆ ಬಿದ್ದೀರ್ ಮಾರ ಯಾನೋರ ನೀರು ಬರೋನ್ಮೇವೆ ಅವ್ವ ಬಾಜಲ ದಾಳ ಹೊಲಿಕನ್ ಇಂಚಿ ಸಾವುದ ಸೀನು ಮಾರೆ ಸರ್ ಇವರ ಸೆಲೆಕ್ಟ್ ಆಗ್ತಾರ ನೀವ್ ಹೇಳ್ಬೇಕು ಸರ್ ಏನು ಮಾತಾಡ್ಬೇಕು ಸರ್ ನೀವು ಮಾತಾಡ್ಬೇಕು ಸೆಲೆಕ್ಟ್ आवडತ್ತ ಸರ್ ಡೈರೆಕ್ಟ್ ಸೆಲೆಕ್ಟ್ आवडತ್ತ ಸೆಲೆಕ್ಟ್ ಶೋಕ್ ಮಲ್ತೇವತ್ತೇನ ಜೋಕ್ರು ಈಗ ಸೆಲೆಕ್ಟ್ ಮಾಡ್ಬಂದು ಸರ್ ಬಂದು ಸರ್ ಹೇಗುಂಟು ಚೆನ್ನಾಗುಂಟು ಏನ್ ಚೆನ್ನಾಗುಂಟು ಸರ್ ನೀರು ಕೊಡುದು ಚೆನ್ನಾಗುಂಟು ಇವು ನಾಟಿ ಜಾಗತೆ ಮಾತಾಡ್ತಾನ ಏನ ಬಡಿ ನೀ ನೆಟ್ಟು ಕೊಲ್ಲದ ಏರಿಯವು ಏರವು ಅವ ಹೆಂಗ್ ಟಿಕ್ಕಿದೀನಿ ಬೊಲ್ಲಡ್ ತಾರೆ ಅದಕ್ಕೆರೆ ದೇವರದೇರೆ ವಿಷಯ ಬಂದ್ರೆ ಈಗ ಬೇಲೆ ಇದ್ದೇನೆ ಬೇರೆ ಸುಮಾರು ಟಿಕೆಟ್ ಬೇಲೆ ನಾಟ್ರೆ ಬೇಲೆ ಇದ್ದೇನೆ ನಾನು ಬೇಲೆ ಇದ್ದೇನೆ ಬೇಲೆ ತಿಕ್ಕಿನ ಲಾಸ್ಟ್ ಪಿಲಿಪುರದ ಝೂ ಉಂಡದ ಐಟ್ ಬೇಲೆಗೆ ಅಂದ್ರೆ ಪೋಯ್ ಆ ಝೂಟ್ ಬೇಲೆ ತಿಕ್ಕನ್ ಬೇಲೆ ಇಂಜಿನ ಗೊತ್ತೇನೆ ಚಿಂಪಾಂಜಿದ ಏಸ ಪಾಡ್ರೆ ಅಂಕ್ ಚಿಂಪಾಂಜಿ ದೇಶ ಬಾಡ್ರೆ ಈ ರೇಸ ಬಾಡೋದು ಇಜ್ಜಿ ಈ ಸೀಯನೆ ಚಿಂಪಾಂಜಿ ಹಾಕಲ್ಲ ನೀರ್ನ ಪೆದಂಬತ್ತೆ ಏಯ್ತಿ ಪಕ್ಕಡಿ ಪಾಪ ಅಲ್ಲಿ ಚಿಂಪಾಂಜಿನ ಏಸ ಬಾರ್ದು ಸಿಂಹದ ಕಲ್ಲಾಕ್ಯಾರೆ ಇದಕ್ಕೆ ಅಭ್ಯಾಸ ಉಂಡಾತ ಸಾದಿನ ಬರ ನಾಯಿಲಿ ಕಾಲ್ದಾಕತಿ ಇರೇಕ್ಲ ಅಭ್ಯಾಸ ಉಂಡತಿ ಮುಕ್ಕಲ್ಲಾಕದು ಮನೆ ಮನೆಗಳು ನಡೀರು ಅಂಚೆ ಚಿಂಪಾಂಜಿನ ಏಸ ಬಾರ್ದು ಸಿಂಹಗಿಂಚ ಕಲ್ಲಾಕ್ಯಾರೆ ಅವ್ ಮಸ್ತ್ ಜನ ಬರೋ ಸೇರ್ಬೇಕು ಮಕ್ಕಳಿಗೆ ಮನರಂಜನೆ ಗೊತ್ತಾಂಡೆ ಅಂಚೆ ಸುಮಾರು ದಿನ ಕಲ್ಲಾಕಿ ಈ ದಿನ ಧೈರ್ಯ ಬರ್ತದೆ ಸಿಂಹದ ಒಂದು ಉಂಡತಿ ಪಂಜರ ಉಂಡತಿ ಅಲ್ಪ ಒಂಜಿ ಗೆಲ್ಲಿತ್ತು ಮರಾಠ ಗೆಲ್ಲಿತ್ತು ಗೆಲ್ಲದ ಮಿತ್ತುಕೊಂಡು ಸಿಂಹಗಿಂಚ ಕಲ್ಲಾಕಿನಿ ಗೆಲ್ಲು ಕೊಂಡು ತಿಂದು ಸಿಂಹ ಎಲ್ಲ ಎದುರುಗೊಂಡು ಐತೆ ಎದುರು ಯಾನ್ ಚಿಂಪಾಂಜುಲ್ಲ ಮಾತ ಜನ ಸೇರ್ತೇನೆ ನಾಚಿಕೆಟ್ಟು ದಾಲಬಲ್ಲಿ ಬೋಡಿಗೆಲ್ಲ ಒಂದು ಸಿಂಹ ಕೈತಲ್ ಬತ್ತುಂಡು ವರದರೆ ಸಿಂಹ ಈತೆ ಬನ್ನಿ ನಿಕ್ ಏನಾರು ಜಾಸ್ತಿ ನಿಕ್ಕ ಪೇಮೆಂಟ್ ಅವು ಸಿಂಹ ನ್ಯಾಯ పొన్ను సింహం సింహ చిమిని అత్తి సింహిని కరెక్ట్ ಅಂಚ ಅತ್ತು ನಿಖಿಲ್ ಪಿಕ್ಚರ್ ಆಕ್ಟ್ ಮಾಡ್ಕೊಂಡು ಪನ್ಪರ್ ಮಾರೆ ನಿಖಿಲ್ ನೆರ್ದು ಆಕ್ಟ್ ಮಾಡ್ದಲೆ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಉಂಡ ಯಾರು ತುಂಬ ಮಸ್ತ್ ಸೈಕಲ್ ಬ್ಯಾಲೆನ್ಸ್ ಒಡನೆ ಪಂಡ್ರೆ ಸಂಜೆ ಅತ್ತು ನಿಖಿಲ್ ಸೈಕಲ್ ಬ್ಯಾಲೆನ್ಸ್ ಇರ್ಬೋದು ಎಂಚಿನ ಪಿಕ್ಚರ್ ಮಲ್ಪುನಿ ಮಾರೆ ಟ್ಯಾಲೆಂಟ್ ಇರೋ ಗೊತ್ತು ಆಕ್ಟ್ ಮಾಡ್ತದ ಅನುಭವ ಉಂಡಕ್ಕೆ ನಿಮ್ಮ ಮೂರು ದಿನ ಮನ ಕರೀದುಕೊಳ್ಳುವೆ ಇಂಚಿ ಮಣ್ಣು ತಟ್ಟುಕೊಳ್ಳುನ ನೇ ಸೇರ್ಜಿ ಉಂಬೇರ್ನ ಪಿಕ್ಚರ್ ಸರ್ ನಿಕ್ಲ ಪಿಕ್ಚರ್ ಸ್ಟಾರ್ಟ್ ಅನಾಗ ಉಂಬೇರ್ನ ಫೋಟೋ ಪಾರ್ದು ಚಿರಸ್ ಮಾರನೆ ಎಂದು ಪಾಡೋಡ
अब अंदाज है वो बोलता है उसको मन में डाल के वो मंड फिदा आता है ना उसको फोटो निकाल के उसको माले डालने का ಧರ್ಮ ನಾಚಿಕೆ सॉरी ಮುಖ ಇಂಚಿನ ಮಾರೆ ಮಣ್ಣು ತಟ್ಟುಕುಲ್ದಿಯಲ್ಲ ಪಿಕ್ಚರ್ ಟ್ರಿಕ್ಸ್ ಗ್ಯಾಪ್ ಉಂಡು ಗೊತ್ತಾಗ ಗ್ಯಾಪ್ ಉಂಡು ನೀನ್ ದಾದ ಮಾಡ್ತಾರೆ ಹೊರಗೆ ಯಾರು ಮೂಂಚಿ ದಿನ ಮಣ್ಣದ ಇಟ್ಟಾಗ 7 ದಿನ ನಾನು ಮಣ್ಣದ ಇಟ್ಟಿದ್ದೇನೆ ಎನ್ಮನೆ ತಾನಿ ಎಂಗುಲೆ ತಾನಿ ಎಂಗುಲೆ ಬದು ಒಕ್ಕಿನಿ ಒಂದನೇ ತಾನಿ ಎಂಗುಲರೆ ಕೋರಿ ಕಟ್ಟಿನಿ ಹತ್ತನೇ ತಾನಿ ಬೂತಿ ಒಪ್ಪ 13 ತಾನಿ ಎಂಗುಲು ಬೂತಿಗೆ ಒಪ್ಪ ಎಂಚಿನ ಬಹುತ್ ಅಚ್ಚನ ಮಾರೆ ಆ ಜನ ಧರ್ಮ ಕುರಿ ಮಲ್ಪುನತ ಮಾರೆ ನಿಖಿಲು ಇತ್ತ ನಿಖಿಲು ನಾನು ಸೆಲೆಕ್ಟ್ ಮಲ್ಪಡುಂಗ ಅಂಡ ದೂರ್ ಬುರ್ದು ಬೇತದಾದ ಟ್ಯಾಲೆಂಟ್ ಉಂಡು ನಿಖಿಲು ಉಂಟು ಟ್ಯಾಲೆಂಟ್ ಉಂಟು ದಾದಂಡು ಪದ್ನಾಲ್ಕು ಟೀಮ್ ಟಿಪ್ 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 ಪಡ್ಕೊಂಡು ಬೋಲೆ ಮಾರೆ ಎಂಚಿನ ಸೈಕಲ್ ಬ್ಯಾಲೆನ್ಸ್ ಮಾರೆ ಪಿಕ್ಚರ್ ಪತ್ತೊಂದು ಮನ್ಪ ಪಿಕ್ಚರ್ ಮನ್ಪ ಟ್ಯಾಲೆಂಟ್ ಜಸ್ಟ್ ನಿಕ್ಲಿನ ಯಾನ್ ಟೆಸ್ಟ್ ಮಲ್ಪ ನಿಕ್ಲಿನ ಇತ್ತ ಆಕ್ಟಿಂಗ್ ವರ್ ಪೈನ್ ನಿಕ್ಲು ಮನ್ಪೋಡು ಗೊತ್ತಾನತೆ ಆಕ್ಟಿಂಗ್ ದಾದ ಪಣ್ಣನಾದ ಮುಲ್ತುರ್ದು ನರ್ತೊಂದು ಸೀದಾ ಪೋಡು ನರ್ತೊಂದು ಸೀದಾ ಪೋಡು ಯಾನ್ ತೂಪ ಏರ್ ನಡಪನ ಶೋಕ ಆಗ ತೂಪ ಓಕೆ ಕ್ಯಾರಿ ಇಂಚ ಇಂಚ ನಡಪ ಇಂಚ ಇಲ್ಲೂ ಕ್ಲಿಯರ್ ತಿಳ ಬರದಿಲ್ಲ ಶೋಕ ಪುಷ್ಪ ಐತೆ ಅದು ಸೆಲೆಕ್ಟ್ ಮೆಗಾ ಆಡಿಷನ್ ಸೆಲೆಕ್ಟ್ ಆಗ್ತದೆ ಅಲ್ಲ ಮೆಗಾ ಆಡಿಷನ್ ಸೆಲೆಕ್ಟ್ ಆಗ್ತದೆ ಮೆಗಾ ಆಡಿಷನ್ ದಾದ ಪಣ್ಣನ ಈ ಎಂಚ ನರ್ತೊಂದು ಬರ್ತಾರ ಅಂಚನೆ ಪಿರ ಪೋಡು ತಿರುಗಿದೆ ಪಿರ ಬರ್ರೆ ಬಲ್ಲಿ ನೆಟ್ ತೀರೆಗೆ ಡೈರೆಕ್ಟ್ ಮಲ್ಪಲಿತ ನಿಖಿಲ್ ಮುಲ್ಪಾಡ್ದು ಪೋಲೆ ಕೇರತ್ತ ಎಂಚಾಯ್ನ ಜೋಕುಲು మరి పర్లాతుందా अरे सेठ जी क्या उंदु न तोड़ी आपन इंचा पूरा मेरे गाता कीजी मेरे गाता कीजी क्या आए इंजन पोया बन्नी भले ಸರ್ ಈಗೆಲ್ಲ ಬಂದ್ರೆ ನೀವು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ ನಿಮ್ಮ ಸೈಕೋ ಮೂವಿಗೆ ಕ್ಯಾರೆಕ್ಟರ್ಸ್ ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ ಹೌದು ಆಡಿಷನ್ ಮಾಡಿದ್ವಿ ಮ್ಯಾಮ್ ನಿಖಿಲ್ ಯಾಕಲ್ ಪೂರ ನರ್ತೊಂದು ಬೈಲ ಕೊಂಚ ಮಲ್ಪ ಸೊ ನಿಖಿಲ್ ಅವರ ಕ್ಯಾಟ್ ವಾಕ್ ಮಲ್ಪೋಡು ಮುಲ್ತುರ್ ದಾಡೆ ಮುಟ್ಟ ಓಕೆ ಮಲ್ಪೊಲಿ ಆತೆ ಓಕೆ ಏರ್ ಫಸ್ಟ್ ಮಲ್ಬೋರ್ ಇದೇ ಕೊಡಿಯಪ್ಪ ಮೂಲೆ ಮೂಲೆ ಓಕೆ ಏರ್ ಫಸ್ಟ್ ಮಲ್ಬೋರ್ ಈ ಮಲ್ಬೋರ್ ಮ್ಯಾಮ್ ಅದು ಒಟ್ಟಿಗೆ ಮಲ್ತಾರೆ ಸರಿ ಒನ್ ಬೈ ಒನ್ ಪೋಲೆ ಒಟ್ಟಿಗೆ ಎಲ್ಲಿ ಮಾಡ್ತೀರಾ Okay. ಓಕೆ Come back. ಏನು Come back. ಬರ್ಸಿ ಇರುವರಿ ಕೊಡಿ ಈಸಿ ಮಸ್ತ್ ಕೊಡ್ಲಾತನು ಕುಲೆ Thank you. ಮ್ಯಾಮ್ ಪ್ಲೀಸ್ ಥ್ಯಾಂಕ್ ಯು ಐತ ನಿಖಿಲ್ ರಾಜನ ಒಟ್ಟಿಗೆ ಮಲ್ಬೋದು ಎನ್ಶಾ ಬಂತೂಕ ಓಕೆ ರೆಡಿ ಸೂಪರ್ ಮ್ಯಾಮ್ ಕೂತ್ಕೊಳ್ಳಿ ಸರ್ ಮುಂದೆ ಸರ್ ಈಗ ನೀವು ಕ್ಯಾಟ್ ವಾಕ್ ಮಾಡಬೇಕು ನೋ ಚಾನ್ಸ್ ಸರ್ ಲೈನ್ ವಾಕ್ ಮಾಡಿ ಕ್ಯಾಟ್ ಬೇಡ ಸರ್ ಪ್ಲೀಸ್ ಅವ್ರು ನಾನಲ್ಲ ಅವ್ರು ಸಾವಿರ ಹೇಳ್ತಾರೆ ಕ್ಯಾಟ್ ವಾಕ್ ಶೋ ಸ್ಟಾಪರ್ ಬೊಚ್ಚ ಶೋ ಸ್ಟಾಪರ್ ಇತ್ತ ಬೋರ್ಡು ಬಲಿ ತೀರ್ ಮಲ್ಪುಲೆ ಏರ್ ಯಾನ ಶೋ ಸ್ಟಾಪರ್ You should do it. ಯಾನ ಓಕೆ ಮ್ಯೂಸಿಕ್ ಯಾತ ನಿಖಿಲ್ ಪೋಯ್ ಮ್ಯೂಸಿಕ್ ಅದು ನಿಖಿಲ್ ಪೋಯ್ ಮ್ಯೂಸಿಕ್ ಓಕೆ ಪ್ಲೀಸ್ ಬಲೆ ಕೊಟ್ಟು ಮಾಡಿ ಜೀರ್ ಮಾಡ್ಕೊಡು ಶೋ ಸ್ಟಾಪರ್ ಅಯ್ಯೋ ನಮ್ಮ ನಾನು ಫಸ್ಟ್ ಟೈಮ್ ಅಲ್ವಾ ನನಗೆ ಗೊತ್ತು ಜಿ You read the month for it. ಓಕೆ ವಿಸಿಲ್ ಬರ್ತಾರೆ ಪೂಜಾ ಮళ్ళీ ನಮ್ಮ ಸೌಂಡ್ ಬರ್ಕು ವಿಸಿಲ್ Super. ನಮ್ಮ ಡೈರೆಕ್ಟ್ ಸರ್ಗೆ ತುಳು ಬರ್ಪೂಜಿ ನಿಂಕುದಲ್ಲ ತುಳುಟ್ಟು ಪಾತ್ರ ಅರೆಂದಾರ ಮಂಗೆ ಮಲ್ದಾರ ಅಪ್ಪ ಇಶ್ಯೂ ಉಂಡ ತೆಲ್ತೇರು ಬಣ್ಣ ಇದಾವ ಇಶ್ಯೂ ಉಂಟು ಎಸ್ ಪಲ್ಲೆ ಯಾವ್ದೊಂದು ಅವಡವು
ಆಕ್ಚುಲಿ ಅದ್ ಮಸ್ತ್ ಶೂಟ್ ಟೈಮ್ ಎಂಚ ಸೀನ್ ಕಂಪ್ಲೀಟ್ ಮನ್ಪುನು ಈ ಸ್ಕೆಡ್ಯೂಲ್ ಪಾಡ್ದುಪ್ಪು ಇರುತ್ತೆ ಸೊ ಐಟೆ ಇತ್ತೇರು ಕಂಪ್ಲೀಟ್ಲಿ ಐಟೆ ಐತೆ ಅಂಡ್ ಜೋಕ್ಸ್ ಪುರ ಮನ್ಪಂದಿದೆ ಎನ್ನ ಫೋನ್ ಅದಂಗ ಅದಿತ್ತೇರು ಸರ್ ಒಂದು ಜೋಕ್ಸ್ ಹೇಳ್ಬೇಕು ನೀವು ಜೋಕ್ಸ್ ಎಲ್ಲ ಹೇಳ್ತಿದ್ರು ಅಂದ್ರೆ ಒಂದು ಜೋಕ್ಸ್ ಹೇಳ್ತಾ ಇರ್ಲಿಲ್ಲ, ಸೆಟ್ ಅಟ್ಮಾಸ್ಫಿಯರ್ ಆಗಿತ್ತ ಹಾಗೆ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಆಗಿ ನೋಡಲ್ಲ ಒಂದು ಎಲೆಯಲ್ಲಿ ತುಂಡು ಎನ್ನೇ ಪಂಡ್ ಯಾನ್ ಫೋನ್ ಆಕ್ಚುಲಿ ಪಾಕೆಟ್ ದೀದಿತ್ತೆ ಅಂಡ್ ದೇರ್ ವಾಸ್ ಸಮ್ ಮರ್ಡರ್ ಸೀನ್ ಯಾನ್ ಅಂಚಿಂಚಿ ತಿರ್ಗೊಂದಿತ್ತೆ ಮೇರಿ ಯಾಪ ಎನ್ನ ಪಾಕೆಟ್ ದೇದಿರಂದು ಗೊತ್ತಿಜ್ಜಿ ಯಾನ್ ನಾಡೊಂದುಲೆ ಅಂಡ್ ಅಮಿತ್ ರಾವ್ ಆರ್ ಸರ್ ಭಯಂಕರ ಕಾಮಿಡಿ ಕೂಡ ಮಂತೊಂದು ಎಂಗ್ ಅರ್ನ ಮಿತ್ತೆ ಕಣ್ಣಿತ್ತೇನೆ ಆರದೇ ಇದೀನಿ ಯಾನ್ ಇಂಚನೆ ಮಂತೊಂದಿತ್ತಾರೆ ತೂನಾಗ ಲಾಸ್ಟ್ ಮೇರ್ ದೇದೀನಿ ಲೈಕ್ 45 minutes ಹೆಂಗ್ ಫೋನ್ ಕೊಡ್ತಿಜಿ 45 minutes ಆರ್ ಪಣ್ಣಾಗ 45 minutes ಮಲ್ಲವ್ ಓಕೆ ಸರ್ ವಾಟ್ ಟೈಮ್ ಶೂಟ್ ಮಾಡ್ತಾರೆ ಲಾಕ್ಡೌನ್ ಪೀರಿಯಡ್ ಅಥವಾ ದುಂಬೇನ ಲಾಕ್ಡೌನ್ ಪೀರಿಯಡ್ ನಮ್ಮ ಕರೆಕ್ಟ್ ಅದು ರೂಲ್ಸ್ ಪೂರ ಫಾಲೋ ಮಾಡ್ತದ ಸೊ ಲಾಕ್ಡೌನ್ ಲಿಫ್ಟ್ ಆಯ್ಬೋಕ ನಮ್ಮ ಸ್ಟಾರ್ಟ್ ಮಾಡ್ತೀವಿ ಅವು ಆಯ್ಬೋಕ ಪಿರ ಸ್ಟಾರ್ಟ್ ಮಾಡ್ತೀವಿ ಓಕೆ ಲಾಕ್ಡೌನ್ ದಾನಿಕಲ್ ಪೊಲೀಸ್ ನಕಲಾಗಿದ್ದಾರೆ ತಿಕ್ಕಿದು ಬಿಡ್ನಿ ಇಶ್ಯೂ ಅಲ್ಲ ಅಥವಾ ಪಿದಾಯ್ಬೋದು ಯಾನ್ ದೇವರ್ಲಕ ಇಲ್ಲ ದೇವರ್ಲಕ ಅಯ್ಯೋ ಈಗ ಯಾರು ಮೆಲ್ಲ ಪೋತಾರ ಅನ್ವಲ್ಲ ಪೋತು ಜಾರ ಇಲ್ಲ ಇರ್ತಾರೆ ಓಕೆ ಯಾರಿಗೆ ಕುಕಿಂಗ್ ಏನು ಮಸ್ತ್ ಮಾಡ್ತಾರೆ ಅರೆ ಕಡೆ ಪಾಂಡಿನಿ ಕುಕಿಂಗ್ ಮಾಡ್ತಾರೆ ಇರ್ಬೋತಾರ ಪಿದೆ ಸತ್ಯ ಇಂಚಿ ಓದ್ತಾರ ದೋಜು ಓಕೆ ಸರ್ ನೀವ್ ಹೇಳ್ಬೇಕು ಇವಾಗ ಈ ಮೂವಿಯನ್ನು ದಕ್ಷಿಣ ಕನ್ನಡಕ್ಕಂತ ಮಾಡಿದ್ರ ಅಲ್ಲ ಕರ್ನಾಟಕ ಅಂತ ಮಾಡಿದ್ರ ದಕ್ಷಿಣ ಕನ್ನಡ ಬರೋದು ಕರ್ನಾಟಕದಲ್ಲ ಸರ್. ಅಂದ್ರೆ ಇಲ್ಲಿ ಆಡಿಯನ್ಸ್ ತುಂಬಾ ಕಾಮಿಡಿಯನ್ನು ಟೇಕ್ ಮಾಡ್ತಾರೆ. ಆಡಿಯನ್ಸ್ ಯಾವ ಆಡಿಯನ್ಸ್ ಮಾಡಿದ್ದು? ಎಲ್ಲ ಆಡಿಯನ್ಸ್ ಎಂಟೈರ್ ಕರ್ನಾಟಕ ಆಡಿಯನ್ಸ್ಗೆ ನಾಟ್ ಓನ್ಲಿ ಎಂಟೈರ್ ಕರ್ನಾಟಕ, ಇಟ್ಸ್ ಗ್ಲೋಬಲ್. ವಾಹ್ ಸೂಪರ್ ಸರ್. ಅಂದ್ರೆ ಈ ಮೂವಿಯಲ್ಲಿ ಕಾಮಿಡಿ ಕಂಟೆಂಟ್ಸ್ ಏನಾದ್ರು ಇದೆಯಾ? ಕಾಮಿಡಿ ಕಂಟೆಂಟ್ ಅಂತಿಲ್ಲ, ಬಟ್ ಟ್ರ್ಯಾಕ್ ಹೋಗೋದೇ ಕಾಮಿಡಿ ಸೀರಿಯಸ್ ಕಂಟೆಂಟ್, ಬಟ್ ಕ್ಯಾರೆಕ್ಟರ್ ಹೋಗೋದು ಥ್ರೂ ಕಾಮಿಡಿ. ಹಾಗೆ ಸರ್. ಹೇಳಿ ಸರ್, ವೆಬ್ ಸೀರೀಸ್ ಅನ್ನ ಯಾವ ಮಟ್ಟಕ್ಕೆ ರೀಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ವೆಬ್ ಸೀರೀಸ್ ಅಲ್ಲ, ಗ್ಲೋಬಲ್ ರೇಂಜ್. ಆಕ್ಚುಲಿ ಇವತ್ತು ಇರೋದು ಮಾಡಿರೋದು ವೆಬ್ ಸೀರೀಸ್ ಅಂದ್ರೆ ಅದನ್ನ ಥಿಯೇಟರ್ ಪ್ಲೇ ಮಾಡೋಕ್ಕಾಗಲ್ಲ. ಹೌದು. ಸೊ ನಾವು OTT ಪ್ಲಾಟ್ಫಾರ್ಮ್ ಅಲ್ಲೇ ಪ್ಲೇ ಮಾಡಬೇಕು. ಸೊ OTT ಪ್ಲಾಟ್ಫಾರ್ಮ್ ಇವತ್ತು ವರ್ಲ್ಡ್ ವೈಡ್ ಇದೆ. ಸೊ ಇಲ್ಲಿಂದ ಲೋಕಲ್ ಇಂದ ಇರ್ತದೆ, ಇಂಟರ್ನ್ಯಾಷನಲ್ ಯಾವ OTT ಪ್ಲಾಟ್ಫಾರ್ಮ್ ಆದ್ರೂ ವರ್ಲ್ಡ್ ವೈಡ್ ಎಲ್ಲರೂ ನೋಡ್ತಾರೆ. ಸೊ ನಾವು ಅಲ್ಲೆಲ್ಲ ರೀಚ್ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಸರ್, ಈ ಸ್ಟೋರಿ ಸೈಕೋ ಅಂತ ಸ್ಟೋರಿ ನೀವು ಯಾವಾಗ ಫ್ಲಾಶ್ ಆಯ್ತು ಸರ್? ಯಾವ ಮೂಮೆಂಟ್ ಅಲ್ಲಿ ಯಾಕೆ ಮಾಡ್ಬೇಕಂತ ಆಯ್ತು ನಿಮ್ಗೆ? ಲಾಕ್ಡೌನ್ ಟೈಮಲ್ಲಿ. ಲಾಕ್ಡೌನ್ ಟೈಮ್ ಅಲ್ಲಿ ಆಯ್ತು? ಇಲ್ಲ, ಆಕ್ಚುಲಿ ಸಿನಿಮಾ ಮಾಡ್ಬೇಕು ಪ್ಲಾನ್ ಮಾಡ್ತಾ ಇದ್ದೆ. ಸಿನಿಮಾ ವರ್ಕ್ ಎಲ್ಲ ರೆಡಿ ಇತ್ತು. ಸಿನಿಮಾ ನಾವು ಪ್ರೆಸ್ ಮೀಟ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದು. ಅವಾಗ ಸಡನ್ ಆಗಿ ಲಾಕ್ಡೌನ್ ಆಯ್ತು. ಕರೋನಾ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಬಂತು, ಲಾಕ್ಡೌನ್ ಆಯ್ತು. ಒಂದು 15 days ಹಂಗೆ ಕೂತಿದ್ವಿ ಬೆಂಗಳೂರಲ್ಲಿ. ಏನ್ ಮಾಡೋದು. ಆಕ್ಚುಲಿ ಸೈಕೋ ಕಂಟೆಂಟ್ ಮುಂಚೆನೇ ಇತ್ತು. ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಅದು ಬೇರೆ ತರ ಸಿನಿಮಾ ಮಾಡೋಣ, ನಾಟ್ OTT ಪ್ಲಾಟ್ಫಾರ್ಮ್ ಅಲ್ಲ, ಥಿಯೇಟರ್ಗೆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಸೊ 15 days ಮನೇಲಿ ಕೂತ್ಕೊಂಡಿದ್ವಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ಮನೇಲಿ ಯಾವ ನೋಡ್ಬೇಕಂದ್ರೆ OTT ಪ್ಲಾಟ್ಫಾರ್ಮ್, ಮೊಬೈಲ್ ಟಿವಿ ಏನಿದ್ರು OTT ಪ್ಲಾಟ್ಫಾರ್ಮ್. ಯಾವ್ದಾದ್ರು ಟಿವಿ ಲೆಕ್ಕ ನೋಡೋದು OTT ಪ್ಲಾಟ್ಫಾರ್ಮ್. ಸೊ ನಾವು ಯಾಕೆ ಮಾಡಬಾರ್ದು? ಕಂಟೆಂಟ್ ಇದೆ ನಮ್ಮ ಹತ್ರ. ಸೊ ಎಲ್ಲಿ ಮಾಡಬೇಕು? ಬೆಂಗಳೂರು ಅಂತೂ ಕಾಲಿಡಕ್ ಆಗ್ತಲ್ಲ. ಬೆಂಗಳೂರು ಸ್ಟ್ರಿಕ್ಟ್ ಇತ್ತು, ಇಲ್ಲಿ ಸ್ಟ್ರಿಕ್ಟ್ ಇಲ್ಲ ಅಂತಲ್ಲ, ಇಲ್ಲಿ ಸ್ಟ್ರಿಕ್ಟ್ ಇತ್ತು. ಸೊ ಹೊರಗಡೆ ಬರ್ದೆ, ಆನ್ ರೋಡ್ ಬರ್ದೆ. ಸೊ ಇಂಡೋರ್ ಮನೆ ಒಳಗಡೆ ಏನ್ ಮಾಡ್ಬೋದು? ಮನೆ ಹೊರಗಡೆ ಮಾಡಿದೀವಿ. ಸೊ ಅದು ಬೇರೆ ತರ ಮಾಡಿದೀವಿ. ಸೊ ಮನೇಲಿ ಎಷ್ಟು ಮಾಡಕ್ಕಾಗುತ್ತೆ? ಮನೆ ಒಳಗಡೆ ರೋಡ್ ಬರ್ದೆ, ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಕೊಂಡು, ಸೊ ಯಾರಿಗೂ ತೊಂದರೆ ಆಗಿರೋ ತರ ಹೆಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ. ಸೊ ನಮಗಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಬಹಳ ಫ್ರೆಂಡ್ಲಿ ಆಗಿತ್ತು ನೇಚರ್, ಲೊಕೇಶನ್ ಎಲ್ಲಾನು ಬಹಳ ಸಪೋರ್ಟಿವ್ ಆಗಿತ್ತು. ಇಲ್ಲಿ ಪ್ಲಾನ್ ಮಾಡಿದ್ರು. ಹಾಗೆ ಸೆಟ್ ಅಲ್ಲಿ ಇವರೆಲ್ಲ ಹೇಗಿದ್ರು? ಫುಲ್ ಕಾಮಿಡಿ ಅಲ್ಲ, ಅವ್ರ ನೇಚರ್ ಗೊತ್ತಿಲ್ಲ ಹೆಂಗಿದ್ರು ಅಂತ. ಆಕ್ಚುಲಿ ನಮ್ದು ಶೂಟಿಂಗ್ ಸೆಟ್ 6:30 ನಾವು ಫಸ್ಟ್ ಶಾಟ್ ತೆಗಿತಿದ್ದೆ ರೆಗ್ಯುಲರ್ಲಿ. ಪ್ಯಾಕಪ್ ಮಾಡ್ತಾ ಇದ್ವಿ ರಾತ್ರಿ 1:30 2. ಸೊ ಅಲ್ಲಿವರೆಗೂ ನನಗೆಲ್ಲ ಟೈಮ್, ಅವ್ರಿಗೆ ಸಿಗ್ತಾ ಇರಲಿಲ್ಲ ಟೈಮ್. ಶಾರ್ಟ್ ಆಗಿ ಯಾಕಂದ್ರೆ ಕುತ್ಕೊಂಡು ಮಾತಾಡಕ್ಕೆ ನನಗೂ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ನಾರ್ಮಲ್ ಮಾತಾಡಕ್ಕೆ ಅವ್ರ ಫ್ರೆಂಡ್ಲಿ ಅಂದ್ರೆ ನಮ್ದು ಕಮರ್ಷಿಯಲ್ ಮೇಕಿಂಗು, ಟೋಟಲ್ ಕಮರ್ಷಿಯಲ್ ಮೇಕಿಂಗು. ಸೊ ಡೈಲಾಗ್ ಟು ಡೈಲಾಗ್ ಆ ಥರ ಇರುತ್ತೆ. ಸೊ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲೇ ಹೋಗುತ್ತೆ. ಸೊ ನಾನ್ ಮಾತಾಡಿದ್ರು ಹಂಗೆ ಇರುತ್ತೆ ಸೆಟ್ ಅಲ್ಲಿ. ಇಂಚೂರು ಸೆನ್ಸರ್ ಮಾಡಿ ಮಾತಾಡ್ತೀವಿ. ಸೊ ಅಲ್ಲಿ ಹಂಗೆ ಇರುತ್ತೆ. ಸೊ ಅದು ಎಂಟರ್ಟೈನ್ಮೆಂಟ್ ಆಗಿತ್ತು. ಸರ್, ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ ಮೂವಿ? ಇದನ್ನ ರವಿ ಶಾಮ್ನೂರ್ ಅಂತ, ದಾವಣಗೆರೆ ಅವರು, ಡಾಕ್ಟರ್ ರವಿ ಶಾಮ್ನೂರ್ ಅಂತ. ಅವರು ರವಿ ಶಾಮ್ನೂರ್ ಫಿಲ್ಮ್ಸ್ ಅಲ್ಲೇ ಇದನ್ ಮಾಡಿರೋದು. ಆಮೇಲೆ ಪ್ರಾಜೆಕ್ಟ್ ಡಿಸೈನ್ ಮಾಡಿದ್ದು ಚರಣ್ ಸುವರ್ಣ ಅಂತ, ನಮ್ಮ ಮಂಗಳೂರವ್ರೆ. ಆಮೇಲೆ ಮಾಡ್ಲಿಂಗ್ ಎಲ್ಲ ಇದು ಮಾಡ್ತಾ ಇದ್ರು. ಆಮೇಲೆ ಕ್ಯಾಸ್ಟಿಂಗ್ ಬಂದ್ಬಿಟ್ಟು ಅಮಿತ್ ರಾವ್ ಮೇನ್ ಕ್ಯಾಸ್ಟಿಂಗ್. ಆಮೇಲೆ ಇನ್ನೊಬ್ರು ಗೊತ್ತು, ಅಮಿತ್ ರಾವ್ ಗೊತ್ತು ಯಾರಂತ. ಆಮೇಲೆ ಮಂಜು ದೈವಜ್ಞ ಅಂತ, ಅವರು ಕನ್ನಡ ಡೈರೆಕ್ಟರ್. ಅವ್ರದ್ದು ಮೇಜರ್ ರೋಲು, ಥ್ರೂಔಟ್ ರೋಲು. ಆಮೇಲೆ ಶ್ರೇಯಾ ಶೆಟ್ಟಿ ಅವ್ರದ್ದೇ ಕಾಂಬಿನೇಷನ್ ಇರೋದು, ಅವ್ರದ್ದೇ ಜರ್ನಿ ಇದ್ರದ್ದು. ಆಮೇಲೆ ಜಾನ್ವಿ, ಜೋಶಿತಾ,
ಕ್ರಿಸ್ಟಿನಾ, ಆಮೇಲೆ ಇನ್ನೂ ಇದ್ದಾರೆ ಒಂದು ಚೈಲ್ಡ್ ಕ್ಯಾರೆಕ್ಟರ್ ಬರುತ್ತೆ, ಆಮೇಲೆ ಇವ್ರ ಅಮ್ಮನೂ ಆಕ್ಟ್ ಮಾಡಿದ್ದಾರೆ. ಹಾಗೆ ಆಮೇಲೆ ಇದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಸೋನಲ್ ಮಂತ್ರ ಕೆಲಸ ಮಾಡಿದ್ದಾರೆ. ಹಾಗೆ ಸೋನಲ್ ನಾನು ಎಕ್ಸ್ಪೀರಿಯನ್ಸ್ ಏನ್ ನಿರ್ನ ಈ ಮೂವಿದ And I think it was a wonderful experience for the team at the best part is Dinola chicken tinonditte. Dinola chicken setted. So madhyanala raatri alla. Dinner chicken dinner. Dinner la lunch la matra. So boka team actually very friendly aditte, very important. Like comfortable at home feel month and work panodu anda ಕಂಟಿನ್ಯೂ ಸ್ಟ್ರೆಚ್ ವರ್ಕ್ ಮಂತೊಂದಿತ್ತ ಒಂಜಿ ದಿನ ಅಂತೂ ನಮ್ಮ 25 hours ಕಂಟಿನ್ಯೂ ಶೂಟ್ ಮಂತದ. ಸೂಪರ್ 25 hours. ಮಾಮೀರ್ ಬನ್ನಿ ಎಂಜಾಯ್ ಆಯ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೇಮ್ ಮಸ್ತ್ ಎಂಜಾಯ್ ಇತ್ತಂಡು ಬೊಕ್ಕ ಮಸ್ತ್ ಸಪೋರ್ಟಿವ್ ಉಂಡು ಟೀಮ್ ಲ ವೆರಿ ಫ್ರೆಂಡ್ಲಿ ನೇಚರ್ ಇತ್ತಂಡು ಬೊಕ್ಕ ಎಂಕ್ಲೆಗ್ಲ ಒಂಜಿ ಆಕ್ಟಿಂಗ್ ಮನ್ಪುನಾಗ ಅಪಂಡ ಮಿಸ್ಟೇಕ್ ಆಂಡಲ್ಲ ಕರೆಕ್ಟ್ ಆಗಿ ಪನೊಂದಿತ್ತರು ಇಂಚ ಮನ್ಪೊಡೋದು ಎಂಕ್ಲೆಗ್ಲ ಒಂಜಿ ಕಾನ್ಫಿಡೆಂಟ್ ಬರೋಂದಿತ್ತನು. Yeah, overall team was good. This was the first experience, as I told you, in web series. First time I am Mantundulle, alla Kannada. It was a great experience, all I can say. Bye, Konkan it balli. Kannada. Okay. This whole language comfort of night balli. English Kannada. English enche pandalo okay pandiji. ನಮಗೆ ಕಂಫರ್ಟಬಲ್ ಅಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಲ ಎಡ್ಡೆ ಇತ್ತಂಡು ನ್ಯೂ ಫ್ರೆಂಡ್ಸ್ ತಿಕ್ತೆ ಬೊಕ್ಕ ಆಲ್ರೆಡಿ ಫ್ರೆಂಡ್ಸ್ ಇತ್ತಿನಕ್ಕೆಲ್ಲ ಸೆಟ್ ಇಡುತ್ತೆ. ಅಮಿತ್ ರಾವ್ಲ ಎಡ್ಡೆ ಫ್ರೆಂಡ್ ಆರ್ನ ಬೆಸ್ಟ್ ಫ್ರೆಂಡ್ ಟೀಮ್ ಎಡ್ಡೆ ಇತ್ತಂಡು ಬೊಕ್ಕ ಅಲ್ಲಿ ಪಂಡಲ್ಲ 25 hours ಶೂಟ್ ಇತ್ತಂಡು ಆ ದಿನ ಯಾನ್ ಜೆತೊಂದಿತ್ತು ಎನ್ನ ಲಾಸ್ಟ್ ಶಾಟ್ ಲ ಜೆತೊಂದೆ ಮಾಡ್ತೆ ಇದ್ರೆ ಕಂಡಿಟ್ಟು. Ma'am, engineer panoditte. So, yan acting the first time. So, first time audition time yan sir pante like acting barpuji first time. Like it's okay, you send our video, we'll then see. I liked it. So even when I was shooting, I was very scared. I'm like, first time. But it was fine. Like my scenes were all fine for me. Yeah. So, Ancha mata kate. First time podiga onditte. Onte podiga ontu. Last gana podiga pura pudu. Bokka friendly. This na ಬಗ್ಗೆ ಏನಾದರೂ ಕಂಟೆಂಟ್ ರಿವೀಲ್ ಮಾಡಿಸಿದ್ರು? ಕಂಟೆಂಟ್ ಇದು ಕ್ರೈಮ್ ಥ್ರಿಲ್ಲರ್ ಒಂದು 2 ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತೆ ಕ್ಯಾರೆಕ್ಟರ್. ಆ ಜೊತೆಗೆ ಟ್ರಾವೆಲ್ ಆಗ್ತಾ ಇರುತ್ತೆ, ಗೊತ್ತಿರಲ್ಲ ಯಾರು ಏನು ಅಂತ. ಸೊ ಎಂದವರೆಗೂ ಫಸ್ಟ್ ಇಂದ ಏನು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಎಂದವರೆಗೂ ಅದೇ ಕ್ಯಾರಿ ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲರದು ಬೆಸ್ಟ್ ಪಾರ್ಟ್ಸ್ ಇದೆ. ಸೊ ಅವ್ರ ಚೂರು ಟ್ರಾವೆಲ್ ಜಾಸ್ತಿ ಆಗುತ್ತೆ ಶ್ರೇಯಾ ಶೆಟ್ಟಿದು. ಬಿಟ್ಟರೆ ಇರೋದೆಲ್ಲ ಬಂದು ಹೋಗುತ್ತೆ. ಬಟ್ ಸ್ಟಾರ್ಟ್ ಟು ಎಂದವರೆಗೂ ಇರ್ತಾರೆ, ಅಲ್ಲೆಲ್ಲ ಬಂದು ಹೋಗ್ತಾರೆ. ಬಟ್ ನಾವು ಶಾರ್ಟ್ ಟೈಮಲ್ಲಿ ಶೂಟ್ ಮಾಡಿರೋದ್ರಿಂದ ಸೊ ಇದನ್ನ ಎಷ್ಟೊಂದು ಶೆಡ್ಯೂಲ್ ತಗೊಂಡಿದೆ ಸರ್? ನಾವು ಆಕ್ಚುಲಿ ಪ್ಲಾನ್ ಹಾಕಿ 10 days 4 days ಅಲ್ಲಿ ಮುಗಿಸಿದ್ದು. ಯಾಕಂದ್ರೆ ಲಾಕ್ಡೌನ್ ಇತ್ತು, ಜಾಸ್ತಿ ಇದನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಒಂದೊಂದು ದಿನ 16 hours ಶೂಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾತ್ರ 26 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ವಿ. ಹಾಗೆ ಹೇಳಿದ್ರು 25 ಅಂತ ಹೇಳಿದ್ರು ನೀವು. ಸರ್ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಗಾಗಿದೆ? ನಾನು ವೆರಿ ಸ್ಯಾಟಿಸ್ಫೈಡ್. ಎಲ್ಲರ ಪರ್ಫಾರ್ಮೆನ್ಸ್ ಬಹಳ ಇಷ್ಟ ಆಗಿದೆ. ಕೆಲವರು ನೋಡಿದ್ರೆ ಇವ್ರು ನೋಡಿದ್ದಾರೆ ಆಲ್ರೆಡಿ. ಸೊ ಕೆಲವೊಬ್ರು ಮಾತ್ರ ನೋಡಿದ್ದಾರೆ, ಎಲ್ಲರಿಗೂ ತೋರಿಸಿಲ್ಲ. ಸೊ ಕೆಲವೊಂದು ಇನ್ನೂ ಕರೆಕ್ಷನ್ ಇರ್ತದೆ, ಈಗೆಲ್ಲ ರೆಡಿ ಆಗಿದೆ. ಫೈನಲ್ ಆಗಿ ಆಡಿಯನ್ಸ್ ಏನು ಹೇಳಿಕೆ ಇಷ್ಟಪಡ್ತೀನಿ ಮ್ಯಾಮ್ ನೀವು? ಏನಿಲ್ಲ, ಮತ್ತೆ ಈಗ ಇದನ್ನ ನಡೀತದೆ, ಲಾಕ್ಡೌನ್ ನಡೆಯುತ್ತೋ ಕೊರೋನಾ ಬರುತ್ತೋ ಹೋಗುತ್ತೋ ಅದು ಗೊತ್ತಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಒಂದು 6 episodes ಇದೆ, 20 minutes 6 episodes ಇದೆ. ಒಂದು ಬೆಸ್ಟ್ ಕ್ರೈಮ್ ಎಂಟರ್ಟೈನರ್. ಆರಾಮಾಗಿ 6 episodes ನೋಡಿ ಮಜಾ ಮಾಡ್ಬೋದು. ಎಲ್ಲರೂ ಈ ಮೂವಿಯನ್ನು ನೋಡ್ಬೇಕು, ಎಲ್ಲರೂ ಈ ಸೀರೀಸ್ ಅನ್ನು ನೋಡ್ಬೇಕು, ಈ ಹೊಸ ಟೀಮ್ ಒಂದು ಸಪೋರ್ಟ್ ಮಾಡ್ಬೇಕು. ಅಂಶಪಾಲ ಒಂದು ಮ್ಯಾಮ್ ಪಲ್ಲೆ ಈರು ದಾದ ನಿಖುಲ್ ದಾದ ಬಂದ್ಬಾರ್ ಫೈನಲ್ ಅದು ಒಂದು ಆಡಿಯನ್ಸ್ ಗೋಸ್ಕರ ದಾದ ಬಂದ್ಬಾರ್ ನಿಂದು ಯಾನ್ ಕ್ಯಾರೆಕ್ಟರ್ ಮತ್ತೆ ಎಸಿಪಿ ಕ್ಯಾರೆಕ್ಟರ್ ಸೊ ಮಂಜು ದೈವಜ್ಞ ಸರ್ ಆರು ಎಸ್ಪಿ ಕ್ಯಾರೆಕ್ಟರ್ ಮತ್ತೆ ಸೊ ಎಂಕಲ್ನ ರಜ್ಜನಕ್ಲ ಆಪುಜಿ ಲೈಕ್ ಏನ್ ಕರೆಂಟ್ ತೂಂಡ ಆಪುಜಿ ಅದೇ ತೂಂಡ ಆಪುಜಿ ಸೊ ಅಂಚ ಕಾಮಿಡಿ ಪೋಂದು and ಆ ಕ್ಯಾರೆಕ್ಟರ್ ಅನ್ನು ಕ್ಯಾರಿ ಮಾಡ್ತಾರೆ ಚೂರು ಕಷ್ಟ ಅಂತ ಸೀರಿಯಸ್ನೆಸ್ ಆಯ್ತಾ ಗತ್ತು ಬೋರ್ಡು. ಸೊ ಮಂತೆ ಫೈನಲ್ ಯಾರು ಪಂಡಿತ್ ಸ್ಯಾಟಿಸ್ಫೈಡ್, ಹಿ ವಾಸ್ ಸ್ಯಾಟಿಸ್ಫೈಡ್ ಡೈರೆಕ್ಟರ್ಸ್ ಆಕ್ಟರ್ ಔಟ್ ಪಂಡ್ರೆ. ಸೊ ಇಟ್ ವಾಸ್ ಲೈಕ್ ದಟ್. ಸೊ ನಾನು ಮಾತಾಡೋದ್ಲ ಪಂಟು ನೀತೆ ಇಂದ ಎಡ್ಡೆ ಉಂಡು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್
ಐ ಥಿಂಕ್ ನಿಕ್ಲೆ ಇಷ್ಟ ಖಂಡಿತ ಇಷ್ಟ ಹಾಕೊಂಡು ಪ್ಲೀಸ್ ತೂಲೆ ಅಂಡ್ ಎಂಕ್ಲಿಗೆ ಸಪೋರ್ಟ್ ಮಾಡಿ. ಎಸ್ ಮಂచి ಹೊಸ ಟೀಮುನು ಮಾತಾ ಕಲಾಭಿಮಾನಿಲು ಆ ಟೀಮುನು ಸಪೋರ್ಟ್ ಮಾಡ್ಕೊಡೋ ಆ ಸೀರೀಸ್ ಗೆಂದಾದ ಕೊರಡು ಈರುದಾದ ಬಂತಾರೆ ಫೈನಲ್ ಆದ ಮಾತಿರ್ಲ ಸಪೋರ್ಟ್ ಮಾಡ್ಕೊಡು. ಎಸ್ ಫೈನಲಿ ಅದು ಮುಕ್ಲಿನ ಕಾಡಪುರ್ತು ಗೊತ್ತನ ಪೊರ್ತು ಬರ್ತಾರೆ ಅಂಚನೆ ಈ ಕಾರ್ಯಕ್ರಮಕ್ಕೆ ಬರ್ತದೆ ಈತು ಪೊರ್ತು ಎಂಗ್ನೋಡಿಗೆ ಇತ್ತನಿಗೆ ನಿಖಿಲಿಗೆ ಮಸ್ತ್ ಥ್ಯಾಂಕ್ಸ್ ಮ್ಯಾಮ್. ಅಂಡ್ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್.